ಇದ್ರೂ ಕೂಡ ಪ್ರತಿಭಟನೆ ಆಗಬೇಕು ಅನ್ನುವಂಥದ್ದು ಈಗಾಗಲೇ ನಮಗೆ ನಿರ್ಧಾರ ಆಗಿದೆ. ಆ ವಿಚಾರದಲ್ಲಿ ನಮ್ಮ ಪುತ್ತೂರು ವಕೀಲರ ಸಂಘದ ವತಿಯಿಂದ ಯಾವ ರೀತಿಯ ಹೋರಾಟವನ್ನು ಮಾಡೋದು, ಅದರ ಮುಂದಿನ ನಮ್ಮ ನಿರ್ಣಯ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ವಕೀಲ ಮಿತ್ರರು ಸೇರಿಕೊಂಡು ಈ ಸಭೆಯನ್ನು ಸೇರಿದ್ದೀವಿ. ಈ ಸಭೆಯಲ್ಲಿ ನಮ್ಮ ಪುತ್ತೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರುಗಳಾದಂತಹ ಹಿರಿಯ ವಕೀಲರಾಗಿರುವಂತಹ ಜಗನ್ನಾಥ್ ಧನ್ಯವಾದರವರು, ವಕೀಲ ಸಂಘದ ಉಪಾಧ್ಯಕ್ಷರಾದ ಕೃಷ್ಣಪ್ಪ ಗೌಡರು, ಜೊತೆ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮಂತರಾಜರವರು ಕೂಡ ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಮ್ಮೆಲ್ಲ ಹಿರಿಯ ವಕೀಲರು, ಅದೇ ರೀತಿ ಪತ್ರಿಕೋದ್ಯಮದ ಮಿತ್ರರು ಕೂಡ ಇದ್ದಾರೆ. ಹಿರಿಯ ವಕೀಲರಾಗಿರುವಂತಹ ಶ್ರೀ ರಾಮಮೋಹನ್ ರವರು ಕೂಡ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಪೂರ್ವಕದ ಸ್ವಾಗತವನ್ನು ಬಯಸ್ತಾ ಅದರ ಬಗ್ಗೆ ನಮ್ಮ ನಿಗಡಪುರ ಅಧ್ಯಕ್ಷರಾಗಿರುವಂತಹ ಮಹೇಶ್ ಕಜಿಯವರು ಮಾತಾಡಬೇಕಾಗಿದೆ. ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾದಂತ ವಿಚಾರ ಏನು ಅಂತ ಹೇಳಿದ್ರೆ, ಈ ಘಟನೆ ಎಲ್ಲಿಂದ ಆರಂಭವಾಯಿತು ಅಂತ ಹೇಳುವಂಥದ್ದು. ಒಂದು ಕ್ಷುಲ್ಲಕ ವಿಚಾರವನ್ನ ವೈಯಕ್ತಿಕ ಪ್ರತಿಷ್ಠೆಯ ವಿಚಾರವನ್ನಾಗಿಸಿ ಏನು ಸಮಾಜಕ್ಕೆ ರಕ್ಷಣೆ ಕೊಡಬೇಕಾಗಿತ್ತ ಅಂತಹ ಒಂದು ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕೆ ಹೋಯಿತು ಅಂತ ಹೇಳುವಂಥದ್ದು ಪ್ರಥಮವಾಗಿ. ಯಾಕಂದ್ರೆ ಈ ಹಿಂದೆ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ಇವೆ, ವಿಡಿಯೋ ಚಿತ್ರೀಕರಣಗಳಿವೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ನಾವು ನೋಡಿದ್ದೇವೆ. ಹೆಲ್ಮೆಟ್ ಧರಿಸಲಿಲ್ಲ ಅಂತ ಹೇಳುವಂತ ಒಂದು ವಿಚಾರ ಆಯ್ತು. ಹೆಲ್ಮೆಟ್ ಧರಿಸದಿದ್ದರೆ ಅದಕ್ಕೆ ಏನು ಮಾಡಬಹುದಿತ್ತು, ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬಹುದಿತ್ತು, ಅದನ್ನ ಮಾಡುವಂತ ಅಧಿಕಾರ ಪೊಲೀಸ್ ಇಲಾಖೆಗೆ ಇದೆ. ಆದ್ರೆ ಅದನ್ನ ಅವರು ಮೀರಿ ವರ್ತಿಸಿದ ಕಾರಣ ಇಂತಹ ಒಂದು ದೊಡ್ಡ ಒಂದು ಗಂಡಾಂತರಕ್ಕೆ ಅವರು ನಾಂದಿ ಹಾಡಿದಾಗೆ ಆಗಿದೆ. ತಾವು ಗಮನಿಸಿದ್ರೆ ಆ ದೃಶ್ಯಗಳಲ್ಲಿ ಏನು ಕಾಣ್ತದೆ ಅಂತ ಹೇಳಿದ್ರೆ, ಹೌದು ಹೆಲ್ಮೆಟ್ ಧರಿಸದಿದ್ರೆ ನಾನು ಫೈನ್ ಕಟ್ತೇನೆ, ನನಗೆ ವಕೀಲಾಗಿ ನನಗೆ ಏನು ಮಾಡಬೇಕು ಅಂತ ಹೇಳುವಂತದ್ದು ಅದಕ್ಕೆ ಗೊತ್ತಿದೆ, ಅದನ್ನ ನಾನು ಮಾಡ್ತೇನೆ ಅಂತ ಹೇಳುವಾಗ ಬಲಾತ್ಕಾರವಾಗಿ ಆ ವಾಹನದ ಕೀಲಿ ಕೈಯನ್ನ ತೆಗೆದುಕೊಂಡು ಆನಂತರ ಅದನ್ನ ಠಾಣೆಗೆ ತೆಗೆದುಕೊಂಡು ಹೋಗಿ ನಡೆದಂತ ವಿಚಾರಕ್ಕೆ ಮೂಲ ಆಯಿತು. ಯಾಕಂದ್ರೆ ಕಾನೂನನ್ನು ಗೊತ್ತಿದ್ದವರೇ ಇಲ್ಲಿ ಇಷ್ಟು ಜನ ಇರತಕ್ಕಂಥವ್ರು. ಒಂದು ವೇಳೆ ಅಂತಹ ಒಂದು ಹೆಲ್ಮೆಟ್ ಧರಿಸದ ಅಪರಾಧ ಮಾಡಿದ್ದಲ್ಲಿ ಅದಕ್ಕೆ ಆ ವೆಹಿಕಲ್ ಅನ್ನ ಸೀಸ್ ಮಾಡಿ ಅದನ್ನ ಸ್ಟೇಷನ್ ಅಲ್ಲಿ ಹೋಗಿ ಇರಿಸುವಂತಹ ಅಧಿಕಾರ ಅವರ ವ್ಯಾಪ್ತಿಯನ್ನ ಮೀರಿದಂತದ್ದು ಕಾನೂನಿನ ಚೌಕಟ್ಟಿನಲ್ಲಿ. ಎರಡನೇದಾಗಿ ಅಲ್ಲಿ ಏನು ಫೈನ್ ಕಟ್ಟಲಿಕ್ಕೆ ಹೋದಂತಹ ಸಂದರ್ಭ ಇದೆ, ಆವಾಗ ತಮ್ಮ ಅಧಿಕಾರದ ಆ ವ್ಯಾಪ್ತಿ ಉಂಟಲ್ಲ ಅದನ್ನ ಮೀರಿ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದಂತದ್ದು. ದೈಹಿಕವಾಗಿ ಹಲ್ಲೆ ಮಾಡಿದಂತಹ ವಿಚಾರಗಳನ್ನ ನಾವು ಎಲ್ಲರೂ ಗಮನಿಸಿದ್ದೇವೆ, ಅದರ ವಿಚಾರ ಕೂಡ ಗೊತ್ತುಂಟು. ಆಯ್ತು, ಇದನ್ನು ಕೂಡ ನಾವು ಮರೆತು ಒಂದು ಹಂತದಲ್ಲಿ ಮುಂದಕ್ಕೆ ಹೋದ್ರೆ ಅದಕ್ಕಿಂತ ಘೋರವಾದಂತಹ ಗಂಭೀರವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ವಕೀಲರುಗಳು ಎಲ್ಲ ಜೊತೆ ಸೇರಿ ಇದರ ಬಗ್ಗೆ ಹೋರಾಟ ಮಾಡುವಂತಹ ಒಂದು ಇದಕ್ಕೆ ಮುಂದುವರೆದಾಗ ಅದಕ್ಕೆ ಕೌಂಟರ್ ಮಾಡ್ಲಿಕ್ಕೆ ಅಂತ ಹೇಳಿಕೊಂಡು ಸ್ಟ್ರೈಕ್ ಮಾಡುವ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ವರ್ತಿಸಿದಂತ ರೀತಿ. ಯಾಕಂತ ಹೇಳಿದ್ರೆ ಸಾರ್ವಜನಿಕವಾಗಿ ಆ ರೀತಿಯಲ್ಲಿ ತಮ್ಮ ಇತಿಮಿತಿಯನ್ನ ಮೀರಿ ಅವರು ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಇದ್ರೆ, ಹಾಗಿದ್ರೆ ಆ ಕೋರ್ಟ್ ಏನು ಆ ಪೊಲೀಸ್ ಸ್ಟೇಷನ್ ಒಳಗೆ ಏನು ನಡೆದಿರಬಹುದು ಅದನ್ನ ನಮಗೆ ಆಲೋಚನೆ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಅದನ್ನ ನಾವು ಊಹಿಸಿಕೊಳ್ಬಹುದು ಏನು ಮಾಡಿರ್ಬಹುದು ಅಂತ. ಇಲ್ಲದಿದ್ರು ಕೂಡ ಈಗ ಒಂದು ಹಂತದಲ್ಲಿ ಸ್ವಲ್ಪ ಕಡಿಮೆ ಅಂತ ಅನ್ನಿಸಿದ್ರು, ಇಲ್ಲದೆ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೇವೆ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತಹದ್ದು ಅತ್ಯಂತ ಸಹಜವಾದಂತಹ ಒಂದು ಪ್ರಕ್ರಿಯೆ, ಅದು ಆಗ್ತಾ ಇತ್ತು. ಆದ್ರೆ ಅದು ಯಾರಿಗೆ ಆಗಬೇಕಿತ್ತು? ಅಪರಾಧಿಗಳ ಮೇಲೆ, ಅಥವಾ ಆ ಸಂದರ್ಭದಲ್ಲಿ ಒಂದು ಚೌಕಟ್ಟಿನಲ್ಲಿ ಒಂದು ಮಿತಿಯಲ್ಲಿ ಇತಿಮಿತಿಯಲ್ಲಿ ಅದನ್ನ ಏನೋ ಹಿಂದಿನಿಂದ ಅವಕಾಶ ಬಂದಿದೆ. ಆದ್ರೆ ಈ ಮಟ್ಟಕ್ಕೆ ಹೋಗ್ತಾರೆ, ಅಥವಾ ನಾವು ಆ ವಿಡಿಯೋ ದೃಶ್ಯದಲ್ಲಿ ನೋಡಿದ್ರೆ ಸಾರ್ವಜನಿಕವಾಗಿ ಬಹಿರಂಗವಾಗಿ ತೊಡೆ ತಟ್ಟಿ ಸವಾಲು ಹಾಕುವಂತ ಒಂದು ವಿಚಾರ ಹೋಗ್ತದೆ ಅಂತ ಹೇಳಿದ್ರೆ ಅದನ್ನ ಸಹಿಸಿಕೊಳ್ಳಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ, ಅಥವಾ ಅದಕ್ಕೆ ಯಾವುದೇ ಜಸ್ಟಿಫಿಕೇಶನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಚಿಕ್ಕಮಗಳೂರು ಇರಬಹುದು, ನಾಳೆ ಈ ಚಿಕ್ಕಮಗಳೂರು ಮಂಗಳೂರಿಗೆ ಬರ್ತದೆ, ಆ ಮಂಗಳೂರು ನಾಳೆ ಪುತ್ತೂರಿಗೆ ಬರ್ತದೆ. ಈ ಹಿಂದೆ ನಾವು ಇಲ್ಲಿಯೂ ನಮ್ಮದೇ ಬಾರ್ ಸದಸ್ಯರ ಮೇಲೆ ಆದಂತಹ ಕೆಲವು ಘಟನೆಗಳನ್ನ ನೋಡಿದ್ರೆ ಅಂತಹ ಸಂದರ್ಭದಲ್ಲಿ ಕೂಡ ಇದನ್ನ ನಾವು ಇದು ಸಮಸ್ಯೆ ಯಾವುದೋ ಮನೆದಲ್ಲ ಸಮಸ್ಯೆ, ಈ ಇನ್ನೊಂದು ಮನೆಯ ಸಮಸ್ಯೆ ನಾಳೆ ನಮಗೂ ಬರ್ತದೆ. ಈಗ ಉಲ್ಲೇಖಿಸಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಚಿನ್ಮಯ ಇದು ತಪ್ಪದಿರಬೇಡಿ. ಇದೇ ಸಂದರ್ಭದಲ್ಲಿ ನೋಡಿ, ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಸುಮಾರು 5-6 ವರ್ಷಗಳಿಂದ ಎಲ್ಲೋ ನೆಲೆಗುದಿಗೆ ಬಿದ್ದಿದ್ದಂತಹ ಅಥವಾ ಹಾಗೆ ಹಿನ್ನೆಲೆಯಲ್ಲಿದ್ದಂತಹ ಒಂದು ಪುತ್ತೂರು ವಕೀಲರ ಸಂಘದ ಒಂದು ಸದಸ್ಯರ ಒಂದು ಕೇಸ್ ಈಗ ಪದಾಧಿಕಾರಿಗಳ ಒಂದು ವಿಚಾರ ಇವತ್ತು ಮುಂಚೂಣಿಗೆ ಬಂದಿದೆ. ಇಷ್ಟು ಸಮಯ ಇರಲಿಲ್ಲ. ಹಾಗಿದ್ರೆ ಚಿಕ್ಕಮಗಳೂರಿನಲ್ಲಿ ಇಂತಹ ಒಂದು ಘಟನೆ ಆಯಿತು, ಹಾಗಿದ್ರೆ ಅದರ ರಿಪರ್ಕೇಶನ್ ಅಲ್ಲಿಗೆ ನಿಲ್ತಾ ಇಲ್ಲ. ಅವರು ಎಲ್ಲರೂ ಒಟ್ಟಾಗಿ
ಈ ವಿಚಾರದಲ್ಲಿ ಯಾವುದೋ ಒಂದು ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳುವಂತಹದ್ದನ್ನ ನಾವು ಇದನ್ನ ಗಮನಿಸಬೇಕಾಗುತ್ತೆ ಅಂತ ಹೇಳುವಂತಹ ಆ ರೀತಿಯ ಮನೋಭಾವನೆಗೆ ಆ ಒಂದು ಮನಸ್ಥಿತಿಗೆ ಅವರು ಮುಟ್ಟಿದ್ದಾರೆ ಅಂತಾದ್ರೆ ಖಂಡಿತವಾಗಿ ನಾವು ಕೂಡ ಇವತ್ತು ಇದನ್ನ ಗಂಭೀರವಾಗಿ ಯೋಚನೆ ಮಾಡಿ ಇದಕ್ಕೆ ಪ್ರತಿಭಟನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ನನ್ನ ದೃಷ್ಟಿಯಲ್ಲಿ ಕೇವಲ ಪ್ರತಿಭಟನೆ ನಮ್ಮ ಈ ಏನು ಕೋರ್ಟಿನ ಈ ಚೌಕಟ್ಟಿಗೆ ಮಾತ್ರ ಅಲ್ಲದೆ ಇದು ಸಾರ್ವಜನಿಕವಾಗಿ ಮುಟ್ಟಬೇಕು, ಅಥವಾ ಇದರ ಸತ್ಯ ಏನು ಅಂತ ಹೇಳುವಂತಹದ್ದು ಮುಟ್ಟಬೇಕು. ಒಂದು ಕಾನೂನಿನ ತಿಳುವಳಿಕೆ ಇದ್ದ ವ್ಯಕ್ತಿಗಳ ಮೇಲೆ ಈ ರೀತಿ ಮಾಡಿದ್ರೆ ಇನ್ನು ಏನು ಇಲ್ಲದ ಸಾಮಾನ್ಯ ಜನರ ಮೇಲೆ ಇವರು ಯಾವ ರೀತಿ ವರ್ತಿಸಿಯಾರು? ಗಂಭೀರತೆ ಇರತಕ್ಕಂಥದ್ದು ಇದು. ಇವತ್ತು ವಕೀಲರು ಅಂತ ಹೇಳುವಂತದ್ದು ಕೇವಲ ಸಾಂಕೇತಿಕ ಮಾತ್ರ. ವಕೀಲರ ಮೇಲೆ ಆದ್ದು ಅಂತ ಹೇಳುವಂತದ್ದನ್ನು ಕೂಡ ನಾವು ಕೇವಲ ವಕೀಲರ ಸಮುದಾಯ ಅಲ್ಲ, ಇಡೀ ಮಾನವ ಹಕ್ಕಿಗೆ ಆದಂತಹ ಒಂದು ಅನ್ಯಾಯ ಅಂತ ಹೇಳುವ ರೀತಿಯಲ್ಲಿ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಮೂಲಭೂತವಾಗಿ ವಕೀಲರು ಕೂಡ ಮಾನವರೇ, ಮನುಷ್ಯರೇ. ಇವತ್ತು ಏನು ಅಂತ ಹೇಳಿದ್ರೆ ಕಾನೂನಿನ ಪರಿಜ್ಞಾನ ಇದ್ದ ಕಾರಣ ಈ ಹೋರಾಟಕ್ಕೆ ಅವರು ಮುಂದಕ್ಕೆ ಬರ್ತಾ ಇದ್ದಾರೆ. ಕಾನೂನಿನ ಯಾವುದೇ ರೀತಿಯ ಅನುಭವ ಇಲ್ಲದಂತಹ ವ್ಯಕ್ತಿಯ ಮೇಲೆ ಈ ರೀತಿಯಲ್ಲಿ ನಿರಂತರವಾಗಿ ಆಗ್ತಾ ಉಂಟು, ಅದು ಎಲ್ಲಿಗೂ ಬೆಳಕಿಗೆ ಬರ್ತಾ ಇಲ್ಲ. ಹಾಗಾಗಿ ನಾವು ಕೇವಲ ವಕೀಲರ ಸಮುದಾಯದ ಒಂದು ಪ್ರತಿನಿಧಿಗಳು ಮಾತ್ರ ಅಲ್ಲ, ಇಡೀ ಈ ಸಮಾಜದ ನೊಂದವರ ಒಂದು ಪ್ರತಿನಿಧಿಯಾಗಿ, ಮುಖವಾಣಿಯಾಗಿ ಈ ಪ್ರತಿಭಟನೆಯನ್ನ ಕೈಗೊಳ್ಳಬೇಕು. ಇಂತಹ ಒಂದು ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಲೇಬೇಕು. ಇದನ್ನು ಕೇವಲ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿಯ ಗಂಭೀರತೆಯನ್ನ ಕೇವಲ ವಕೀಲರು ಮಾತ್ರ ಅಲ್ಲ, ಇದನ್ನು ನ್ಯಾಯಾಂಗ ಇಲಾಖೆ ಕೂಡ ಗಮನಿಸಿದೆ. ಅಪರೂಪವಾದಂತಹ ಒಂದು ಪ್ರಕರಣ ಎಂಬಂತೆ ಸಾಮಾನ್ಯವಾಗಿ ಇದನ್ನ ಸೋಮೋಟ ಕೇಸ್ ಆಗಿ ಎಲ್ಲಿಯೂ ಪರಿಗಣಿಸುವುದಿಲ್ಲ. ಆದ್ರೆ ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯ ಕೂಡ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾದಂತಹ ಒಂದು ಪ್ರಕರಣ, ಯಾಕಂದ್ರೆ ಇದು ಕೇವಲ ವಕೀಲರ ಸಮುದಾಯದ ಮೇಲೆ ಅಲ್ಲ ಅಂತ ಹೇಳುವಂತಹದ್ದನ್ನ ಹೈಕೋರ್ಟ್ನ ಗಮನಕ್ಕೆ ಕೂಡ ಬಂದಿದೆ. ಹಾಗಾಗಿ ಈ ಮಾನವ ಹಕ್ಕಿನ ಮೇಲೆ ನಡೆದಂತಹ ಒಂದು ದೌರ್ಜನ್ಯ ಎಂಬಂತಹ ವಿಶಾಲವಾದ ದೃಷ್ಟಿಯಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸೋಮೋಟ ಪ್ರಕರಣವನ್ನ ಸ್ವಯಂ ಪ್ರೇರಿತವಾದಂತಹ ದೂರನ್ನ ದಾಖಲಿಸಿ ಅದರಲ್ಲಿ ವಿಚಾರಣೆಯನ್ನ ಆರಂಭ ಮಾಡ್ತಾ ಇದೆ. ಇದಕ್ಕೂ ನಾವು ಮುಂದೆ ಹೋದ್ರೆ ಇವತ್ತ ಈ ಪ್ರಕರಣವನ್ನ ಈಗಾಗಲೇ ಸರ್ಕಾರ ಕೂಡ ಸಿಬಿಐ ತನಿಖೆಗೆ ಕೊಡುವಂತಹ ಒಂದು ನಿರ್ಣಯವನ್ನ ಮಾಡಿದೆ. ಹಾಗಾಗಿ ಸಿಐಡಿ ತನಿಖೆಗೆ ನೀಡುವಂತ ಒಂದು ಆದೇಶವನ್ನ ಮಾಡಿದೆ. ಅಂದ್ರೆ ಪ್ರಕರಣ ಕೇವಲ ಅಷ್ಟಕ್ಕೆ ಇಲ್ಲ, ಅದನ್ನ ಮೀರಿ ನಿಂತಿದೆ ಅಂತ ಹೇಳುವಂತಹದ್ದು ಖಂಡಿತವಾಗಿ ನಮಗೆ ಇದರಿಂದ ತಿಳಿದು ಬರ್ತದೆ. ಹಾಗಾಗಿ ಒಂದು ಸಂಘಟಿತವಾದಂತಹ ಹೋರಾಟ, ವ್ಯವಸ್ಥಿತವಾದಂತಹ ಹೋರಾಟ ಇದರಲ್ಲಿ ನಡಿಬೇಕು. ಮಾನವ ಹಕ್ಕಿಗೆ ಬೇಕಾಗಿ ನಾವೆಲ್ಲ ಕಮಿಟಿ ಮಾಡ್ತೇವೆ, ಬೇರೆ ಬೇರೆ ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ಆ ಮೂಲಭೂತವಾದಂತಹ ನಮ್ಮ ಹಕ್ಕಿನ ಮೇಲೆ ಇವತ್ತು ಹಲ್ಲೆ ನಡೆದಿದೆ, ಅದಕ್ಕೆ ಧಕ್ಕೆ ಬಂದಿದೆ. ಹಾಗಾಗಿ ಇದನ್ನ ಗಂಭೀರವಾಗಿ ಮತ್ತೊಮ್ಮೆ ನಾವು ಆಲೋಚನೆ ಮಾಡ್ತಾ ಇಷ್ಟಕ್ಕೆ ನಿಲ್ಲಿಸದೆ ಇನ್ನು ಮುಂದುವರಿಯುವಂತಹ ಆಕ್ಚುಲಿ ನಮ್ಮ ಮಿತ್ರರು ಕೂಡ ಇದ್ದಾರೆ. ಇಲ್ಲಿ ಯಾವ ರೀತಿಯಲ್ಲಿ ನಮ್ಮ ಪ್ರತಿಭಟನೆಯನ್ನು ಇನ್ನು ಮುಂದುವರಿಸುವುದು ಅಂತ ಹೇಳುವಂತಹ ಒಂದು ಚರ್ಚೆ ಕೂಡ ಇವತ್ತಿನ ಉದ್ದೇಶ ಆಗಿದೆ. ಅದನ್ನು ಕೂಡ ನಾವು ನಿರ್ಣಯ ಮಾಡಬೇಕು. ಇಮ್ಯುನಿಟಿ ಕೊಡುವಂತಹ ಕಾನೂನಿಗೆ ತಿದ್ದುಪಡಿ ಮಾಡಿ ತೆಗೆದಾಕಿದಿರಬೇಕು. ಆಗ ಎವ್ರಿಬಡಿ ಕ್ಯಾನ್ ಫೈಟ್, ನಾಟ್ ರಿಯಲಿ ಲಾಯರ್ಸ್. ಯಾಕಂತ ಹೇಳಿದ್ರೆ ಸರ್, ಇದು ಕೇವಲ ಇವತ್ತು ಚಿಕ್ಕಮಗಳೂರಿಗೆ ಉಳಿಲಿಲ್ಲ. ಅವರು ಮಾಡಿದಂತದ್ದು, ಅವರು ಹೇಳಿದಂತ ವಿಡಿಯೋದ ಇದುಂಟು, ಅದು ವೈರಲ್ ಆಗಿದೆ. ವಕೀಲದಲ್ಲಿ ಆದಂತದ್ದು ಕೇವಲ ಚಿಕ್ಕಮಗಳೂರು ಅಂತಲ್ಲ, ಅಲ್ಲಿ ಅವರು ವಕೀಲ ಅಂತ ಹೇಳುವಂತ ಈ ಸಮುದಾಯವನ್ನ ಉದ್ದೇಶಿಸಿ ಹೇಳಿದಂತದ್ದು. ಹಾಗಾಗಿ ನಾವು ನಮ್ಮ ಏರಿಯಾಗಳಲ್ಲಿ ಕೂಡ ಒಂದು ಫಿರ್ಯಾದಿ ದಾಖಲಿಸಲಿಕ್ಕೆ ಅವಕಾಶ ಉಂಟು, ಅದನ್ನು ನಾವು ಯಾಕೆ ಉಪಯೋಗಿಸಬಾರದು? ಸರ್, ಅವರು ಹೇಳುವಂತದ್ದು ನಾವು ಕೇಸ್ ಮಾಡಿದ್ರೆ ವಕೀಲನಿಗೆ ಏನು ಕೆಲಸ ಉಂಟು, ಅವರ ತಲೆಯಲ್ಲಿ ಕ್ರಿಮಿನಲ್ ಕೇಸ್ ಮಾತ್ರ ಅಂತ ಬರ್ತಾನೆ, ಬೇರೆ ಮೆಟ್ರಿನಲ್ ಕೇಸ್ ಉಂಟು, ಸಿವಿಲ್ ಕೇಸ್ ಉಂಟು, ಅವ್ರ ತಲೆ ಇಲ್ಲ. ನಾವು ಕೇಸ್ ಮಾಡಿದ್ರೆ ವಕೀಲನಿಗೆ ಅವ ಮನೆಗೆ ಹೋಗ್ಬೇಕಂತ, ಇವ್ರಿಗೆ ಸಂಬಳ ಮಾಡ್ತಾರೆ, ವಕೀಲ ಮನೆಗೆ ಹೋಗ್ಬೇಕು. ಆ ರೀತಿ ಮಾತಾಡೋದು ಅದು ವೈರಲ್ ಆಗ್ತದೆ ಅಂತ ಹೇಳಿ ಮಾತಾಡಬಾರ್ದು ಅಂತ ಪರಿಗಣಿಸಬೇಕು. ಸರ್ಕಾರಕ್ಕೆ ಮತ್ತು ನಾವು ನ್ಯಾಯಾಧೀಶರಿಗೂ ನ್ಯಾಯಾಲಯಕ್ಕೂ ಸುಪ್ರೀಂ ಕೋರ್ಟ್ ತನಕ ಕೊಟ್ಟಿದ್ದೇವೆ. ಸುಳ್ಳು ಕೌಂಟರ್ಗೆ ಹೇಗೆಂತೇಳಿದ್ರೆ ಅವರನ್ನು ಹಿಡಿದು ಅಸೆಂಟ್ ಮಾಡಿದ್ದಾರೆ, ಎವ್ರಿಥಿಂಗ್ ಈಸ್ ವಿಡಿಯೋ ಕವರೇಜ್, ಆಮೇಲೆ ಅವ ಹೊಡೆದಿದ್ದಾನೆ ಅಂತ ಸುಳ್ಳು ಕೌಂಟರ್ ಕೇಸ್ ಮಾಡಿದ್ದಾರೆ. ಅದಕ್ಕೆ ಅದನ್ನು ಗಂಭೀರವಾಗಿ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ನಾವು ಒತ್ತಾಯ ಮಾಡಬೇಕಲ್ಲ. ಈಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರ ಹೆಂಡತಿ ಮಕ್ಕಳ ತಂದೆ, ಅದೆಲ್ಲ ಸರಿ. ಅದಕ್ಕೆ ಮಾಡಿದ್ದು ಅವರು ಮೌನವಾಗಿ ಮಾಡ್ತಿದ್ರೆ ಅಥವಾ ಒಂದು ಸಾಂಕೇತಿಕವಾಗಿ ಮಾಡ್ತಿದ್ರೆ ಅದು ಪ್ರಜಾಪ್ರಭುತ್ವ. ಅದರಲ್ಲಿ ಒಬ್ಬ ಕೂತು ಬಾ ವಕೀಲ, ನಾನು ಅವನಿಗೆ ಮಾತ್ರ ಹೇಳುದಂತೆ, ಬಾ ವಕೀಲ, ನಿನ್ನ ಮನೆಗೆ ಬರ್ತೇನೆ, ನಿನ್ನ ಮನೆ ಬಂದು ಹೊಡಿತೇನೆ ಅಂತ ತೊಡೆ ತಟ್ಟುವಂತ ಏನಿದು?
ಇದರಲ್ಲಿ ಒಂದುಂಟು ದಿನದ ಮಟ್ಟಿಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಮಹಿಳೆಯರ ಮೇಲೆ 4 ಕೇಸ್ಗಳನ್ನು ಮತ್ತೆ ಹಾಕಿದಾಗ ಅದನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರಿಗೆ ನಾವು ಬೈಬೇಕು, ಅದನ್ನು ವಾಪಸ್ ತೆಗಿಬಂದು ಬೈಬೇಕು. ಒಂದು ಮುಖ್ಯಮಂತ್ರಿಗೆ ಬೈಬೇಕು, ಸರ್ಕಾರವನ್ನು ವಾಪಸ್ ತೆಗಿಬೇಕು. 4 ಮೊಕದ್ದಮೆಗಳು ಮತ್ತೆ ದಾಖಲಿಸಿದಂತ 4 ಮೊಕದ್ದಮೆಗಳು. ಮತ್ತೆ ಒಂದು IG ಮತ್ತು SP ಅನ್ನು ಇಮಿಡಿಯೇಟ್ ಆ 307 ಕೇಸಿನಲ್ಲಿ ಪೊಲೀಸರಿಗೆ ಯಾವುದೇ ಅಧಿಕಾರ ಇಲ್ಲ. ಅವನ ಅಲ್ಲಿ ಅವರ ಮುಂದೆ ಹಾಜರು ಮಾಡುವ ಅಧಿಕಾರ ಇಲ್ಲ, ಅಲ್ಲಿ ಬಿಡುವಂತ ಅಧಿಕಾರ ಇಲ್ಲ. ಆ ಬಿಟ್ಟಂತ ಅಧಿಕಾರಿಗಳನ್ನು ಈ ತಕ್ಷಣ ಆ ಹುದ್ದೆಯಿಂದ ಅಮಾನತು ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯ ಮಾಡುವುದು ಎಂಬ ಇದೊಂದು ಪೊಲೀಸರು ಒಂದು ಹಲ್ಲೆ ಮಾಡಿದ್ದೇವೆ ಪ್ರತಿಭಟನೆ ಮಾಡುವುದು. ಪೊಲೀಸ್ ಇಲಾಖೆಯ ಪೊಲೀಸ್ ಕಾಯ್ದೆ ಪ್ರಕಾರ ಪೊಲೀಸರಿಗೆ ಸರ್ಕಾರದ ವತಿಯಿಂದ ಯಾವುದೇ ಪ್ರತಿಭಟನೆ ಮಾಡುವ ಅಧಿಕಾರ ಇಲ್ಲ. ಅವರು ಯಾವುದೇ ಇನ್ನೊಂದು ಪೊಲೀಸ್ ಸ್ಟೇಷನ್ ಇಲ್ಲ, 200 ಮಂದಿ ಬಂದು ಚಿಕ್ಕಮಗಳೂರು ಬಂದಿದ್ದಾರೆ, ಅಲ್ಲಿ ರಜೆ ಹಾಕದೆ ಬಂದು ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಆ ಪ್ರೊಟೆಸ್ಟ್ ಮಾಡಿದಂತ ಅಧಿಕಾರಿಗಳು ಈ ತಕ್ಷಣ ಆ ಸೇವೆಯಿಂದ ಅಮಾನತು ಪಡಿಸಬೇಕು. ಸರ್ಕಾರ ಸಂಬಳ ಕೊಡುತ್ತದೆ. ಇನ್ನೊಂದು ಪೊಲೀಸ್ ಠಾಣೆಯಿಂದ ಬಂದು ಇನ್ನೊಂದು ಪೊಲೀಸ್ ಠಾಣೆಯಲ್ಲಿ ಮೆರವಣಿಗೆ ಮಾಡುವಂತಿಲ್ಲ, ಪೊಲೀಸರಿಗಿಲ್ಲ. ಆದ ಕಾರಣ ಅದರ ಮೇಲೆ ನಾವು ನಿರ್ಣಯ ಮಾಡಬೇಕು. ಮತ್ತೆ ಕೆಲವು ವರ್ಗದವರಿಗೆ ಪ್ರತಿಭಟನೆ ಆಕ್ಚುಲಿ ಮಾಡಲಿಕ್ಕೆ ಇಲ್ಲ. ಅದೇ ಅವರು ಹೇಳಿದ್ರು, ಅದು ಕರೆಕ್ಟ್. ಯಾಕಂದ್ರೆ ಈಗ ನಾನು ಡಿಫೆನ್ಸ್ ಅಲ್ಲಿ ಇದ್ದೆ, ಡಿಫೆನ್ಸ್ನವರು ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲ, ಅವರನ್ನು ಕೂಡಲೇ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್. ಅದೊಂದು ವಕೀಲರ ಹಲ್ಲೆ, ಪೊಲೀಸರ ಹಲ್ಲೆ ಎಲ್ಲ ಮಾಮೂಲಿ ನಾವು ನಡೀತಾ ಇದ್ದಾರೆ. ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಈ ಹಿಂದೆ ಕೂಡ ಬ್ಯಾಂಗ್ಳೂರಿನ ಅಡ್ವೊಕೇಟ್ನ ಮೇಲೆ ತಹಸೀಲ್ದಾರ್ ದಬ್ಬಾಳಿ ಆದಾಗ ನಾಗಲೇ ಸಿವಿಲ್ ಕೇಸ್ ಮಾಡ್ತಿದ್ವಿ. ಏನೋ ಪೆಂಡಿಂಗಲ್ಲಿ ಉಂಟು, ಯಾವ ಪರಿಸ್ಥಿತಿಯಲ್ಲಿ ಉಂಟು ಗೊತ್ತಿಲ್ಲ, ಯಾರ ಹತ್ರ ಉಂಟು ಗೊತ್ತಿಲ್ಲ. ಒಂದೊಂದು. ಎರಡನೇ, ಇಲ್ಲಿ ಆದ್ಯಾನ ಅಂತ ಹೇಳಿದರೆ ಪೊಲೀಸರು ಕೋಡ್ ಆಫ್ ಕಾಂಡಕ್ಟ್ ವೈಲೇಷನ್ ಮಾಡಿದ್ದಾರೆ. ಕೋಡ್ ಆಫ್ ಕಾಂಡಕ್ಟ್ ವೈಲೇಷನ್ ಮಾಡಿದ ಪೊಲೀಸರನ್ನು ಸಸ್ಪೆಂಡ್ ಮಾಡಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಕಾನ್ಸರ್ಟ್ ಪೊಲೀಸ್ ಆಫೀಸರ್ಸ್ ಆಗಿ ಕೇಸ್ ಆಗಿರಿ, ಅದರ ಮೇಲೆ ಇದ್ದವರಾಗಿ ಎಲ್ಲರನ್ನು 104 ಟ್ರಯಲ್ ಮಾಡಿ ಜೈಲಿಗೆ ಇರಿಸಿತು. ಪೊಲೀಸರಿಗೆ ನಕ್ಸಲೈಟ್ ಸಂಪರ್ಕ ಉಂಟಾಗಿರೋದು ಯಾರಿಗೆ ಗೊತ್ತು? ದೇ ವಾಂಟ್ ಟು ಡಿಸ್ಟೆಬ್ಲಿಷ್ ದ ನೇಷನ್. ಪೊಲೀಸರಿಗೆ ಇಲ್ಲಿ ಒಂದು ವಕೀಲರಿಗೆ ಅಡ್ಡ ಹೊಡೆದು ಮಾತ್ರ ಇಲ್ಲ, ಈ ದೇಶವನ್ನು ಡಿಸ್ಟೆಬ್ಲಿಷ್ ನೋಡಲಿಕ್ಕೆ ಹೋಗ್ತಿದ್ದಾರೆ. ಮೆರವಣಿಗೆ ಮಾಡೋದು, ಪ್ರೊಟೆಸ್ಟ್ ಮಾಡೋದು ಅಂತ ಹೇಳಿದ್ದಾರೆ. ವೆರಿ ಸೀರಿಯಸ್ ಉಂಟು. ಅದು ಅವರ ಮೇಲೆ ಕಡ್ಡಾಯವಾಗಿ ಪೊಲೀಸರು ಎಲ್ಲರನ್ನೂ ಸಸ್ಪೆಂಡ್ ಮಾಡಿ ಜುಡಿಷಿಯಲ್ ಎನ್ಕ್ವೈರಿ ಮಾಡೋದು. ಪೊಲೀಸರಿಗೆ ಮಾತ್ರ ಅದು ಇಮಿಡಿಯೇಟ್ ಸುಪೀರಿಯರ್ಗೆ ಕೂಡ. ಪೊಲೀಸ್ ಠಾಣೆವರೆಗೆ ಮತ್ತೆ ಪೊಲೀಸ್ ಠಾಣೆಗೆ ಇರುವಂತ CCTV ಫುಟೇಜ್ ಈಗಲೇ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಒಂದು ಪ್ರೆಷರ್ ಹಾಕಬೇಕು. ಯಾಕಂದ್ರೆ ಅಲ್ಲಿ ಯೂನಿಫಾರ್ಮ್ ಅಲ್ಲಿ ಇದ್ದಾಗೆ ಕಾಣುವುದಿಲ್ಲ ಆ ವ್ಯಕ್ತಿ, ಪೊಲೀಸ ಅಲ್ಲ ಯಾವಂತ ಗೊತ್ತಾಗೋದಿಲ್ಲ. ಮತ್ತೆ CBI ಎನ್ಕ್ವೈರಿ ಒಂದು ನಾವು ಕೇಳ್ಬೋದು. CID ಅಂದ್ರೆ ಅದು ಒಂದೇ ಓಲ್ಡ್ ಅವರು ಪ್ರೊಟೆಸ್ಟ್ ಮೆರವಣಿಗೆ ಮಾಡುವಾಗ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ. ಆ ಸಂದರ್ಭದಲ್ಲಿ ಅವನು ವರ್ತಿಸಿದ ಇವರು ಹೇಳಿದ ಕೋಡ್ ಆಫ್ ಕಾಂಡಕ್ಟ್ ನ ಅಟ್ಟರ್ ವೈಲೇಷನ್ ಅದರಲ್ಲಿ ಕಾಣ್ತದೆ. ಅವನು ಯೂನಿಫಾರ್ಮ್ ಅಲ್ಲಿ ಇದ್ದಾನೆ. ಅದು ನೆಕ್ಸ್ಟ್ ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿದ ಅಲ್ಲ, ಕಳೆದ ಸಲ ಬಂಟ್ವಾಳದಲ್ಲಿ ಹೀಗೆ ಅದು ಎಲ್ಲರೂ ಹೋಗಿತ್ತು ಅಂತ ಹೇಳಿದ್ರೆ ಹೈಕೋರ್ಟಿಗೆ ಹೋಗಿತ್ತು. ಹೈಕೋರ್ಟ್ ಸೋಮೋಟೋ ಆಕ್ಷನ್ ತಗೊಂಡು ಆ SIಗೆ ಪೆನಾಲ್ಟಿ, ಅವನನ್ನು ಸಸ್ಪೆಂಡ್ ಎಲ್ಲ ಮಾಡಿದೆ. ಆ ವಕೀಲರಿಗೆಲ್ಲ ದುಡ್ಡು ಕೊಡ್ಲಿಕ್ಕೆಲ್ಲ ಆಗಿದೆ, ಆದೇಶ ಆಗಿದೆ. ಇನ್ನು ಮುಂದಕ್ಕೆ ವಕೀಲರ ಮೇಲೆ ಹಲ್ಲೆ ಮಾಡಿದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೇವೆ. ನಮಗೆ ಅಲ್ಲಿ ಜಡ್ಜ್ಮೆಂಟ್ ಉಂಟು ಹೈಕೋರ್ಟ್. ಅದನ್ನು ಇನ್ಸಿಸ್ಟ್ ಮಾಡಿ ಹೈಕೋರ್ಟ್ ಅಲ್ಲಿ ನಾವು ಹೋಗೋದು ಒಳ್ಳೆಯದು. ಎನ್ಕ್ವೈರಿಗಳಿಗೆ ಖಂಡಿತ ನಮಗೆ ಅದಕ್ಕೆ ರಿಸಲ್ಟ್ ಸಿಕ್ಕುತ್ತೆ. ಸುಮ್ಮನೆ ಎನ್ಕ್ವೈರಿಗಳು ಮಾಡ್ತಾರೆ, 6 ತಿಂಗಳು 7 ತಿಂಗಳು ಹೇಳಿದ್ದಾರೆ, ಮತ್ತೆ ನಮಗೆ ಸಹ ಮಾಡ್ತಾ ಹೋಗ್ತದೆ, ಅವರಿಗೆ ಸಹ ಮಾಡ್ತಾ ಹೋಗ್ತದೆ. ಅದಕ್ಕೆ ಏನಾದ್ರೆ ನಮಗೆ ಸೊಲ್ಯೂಷನ್ ಸಿಗ್ಬೇಕಾದ್ರೆ ಹೈಕೋರ್ಟೇ ಬೆಸ್ಟ್. ಹೈಕೋರ್ಟ್ ನಲ್ಲಿಯೇ ನಮಗೆ ರೆಮಿಡಿ ತಗೊಳ್ಬೇಕಾದ್ರೆ ಹೈಕೋರ್ಟ್ ಇಂದ ಮೇಲೆ ಅವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಸಣ್ಣ ಕೋರ್ಟ್ ನಲ್ಲಿ ಸೋಮೋಟೋ ಆಕ್ಷನ್ ತಗೊಂಡು ನಾವು ಹೈಕೋರ್ಟಿಗೆ ಇನ್ಸಿಸ್ಟ್ ಮಾಡ್ಬೇಕು, ಬರಿಬೇಕು ನಾವು. ಹೀಗೆ ಹೌದು, ಲಾಯರ್ನ ಮೇಲೆ ಹೀಗೆ ಇದೆಲ್ಲ ನರೇಟ್ ಮಾಡಿ ಇದು ಮಾಡಿ ಹೈಕೋರ್ಟ್ ಆಕ್ಷನ್ ತಗೊಳ್ಳುವ ಮಾಡಿದ್ರೆ ಒಳ್ಳೇದು. ಹೋಮ್ ಮಿನಿಸ್ಟ್ರಿಗೆ ಒಂದು ಬರೀದು ಒಳ್ಳೇದು. ಆಕ್ಷನ್ ತಗೊಳ್ಬೇಕು, ಅವನನ್ನು ಕೂಡಲೇ ಕೆಲಸದಿಂದ ತೆಗಿಬೇಕು ಅಂತ ಹೇಳುವ ಅಂತ ವ್ಯವಸ್ಥೆಗೆ ಹೋಗ್ಬೇಕಷ್ಟೇ ಹೊರತು ಕ್ರಿಮಿನಲ್ ಕೇಸ್ಗಳು ಫೈಲ್ ಮಾಡೋದು ಅದಕ್ಕೆ ನೆವರ್ ಎಂಡಿಂಗ್. ಅದಕ್ಕೆ ತೋರಿಸಿದ ಕಾರಣ ಹೋಮ್ ಮಿನಿಸ್ಟರ್, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಬರೀಬೇಕು. ನೀವು ಬಂಟ್ವಾಳದ ಕೇಸ್ ಹೇಳಿದ್ರಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಇತ್ತು ಅಂತ ನನಗೆ ಪೊಲೀಸ್ ಆಕ್ಷನ್. ಆಗ ಜುಡಿಷಿಯರಿಗೆ ವಕೀಲರು ಹೆದರಿಕೆ ಕಾಣ್ತದೆ. ಏನು ಮಾಡ್ತೀವಿ? 1. ನಂಬರ್ 2, ಎಲ್ಲ ಕಡೆ ನೀವು ಕೇಸ್ ಮಾಡ್ತಾ ಹೋಗಿ ಕನ್ಸೋಲಿಡೇಷನ್ಗೆ ಹಾಕಿದ್ರೆ ಮಾಡ್ತೀವಿ. ಓನ್ಲಿ ಇನ್ ಒನ್ ಕೋರ್ಟ್, ನಥಿಂಗ್ ಹ್ಯಾಪನ್ಸ್. ಫುಟ್ಬಾಲ್ ವಿದಿನ್ ನೋ ಟೈಮ್, ಈವನ್ ದಿಸ್ ಇನ್ಸಿಡೆಂಟ್ ಆಲ್ಸೋ. ನೋಡಿ, ಈಗ ಏನು ಮಾಡೋದು, ಸಾಂಕೇತಿಕ ಒಂದು ಅಲ್ಲಿ ಮಾಡುದ ಆ ನಿರ್ಣಯ ಮಾಡೋದಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಹೊರಗಡೆ ಹೋಗ್ಲಿಕ್ಕೆ ನಾವು ಹೇಳಿದ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿರುವಂಥದ್ದು
ಅದು ಕೋಡ್ ಆಫ್ ಕಾಂಡಕ್ಟ್ನ ಒಂದು ರೀತಿ ವೈಲೇಷನ್ ಅಂತ ಆಗಿದೆ. ಒಂದು ಇದು ವಕೀಲರು ಕೂಡ ಮಾಡಬಾರ್ದು. ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇದ್ದರೂ ಕೂಡ ನಮಗೆ ಸ್ಟ್ರೈಕ್ ಮಾಡುವ ಅವಕಾಶ ಇದ್ದರೂ ಕೂಡ ಕೋಡ್ ಆಫ್ ಕಾಂಡಕ್ಟನ್ನು ಮೀರಿ ನಡೆಯುವಂಥದ್ದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನವಾಗಿ ತಪ್ಪಾಗ್ತದೆ ಅನ್ನುವಂಥದ್ದು ಒಂದು ವಿಚಾರ. ಈಗಾಗಲೇ ಸೀನಿಯರ್ ವಕೀಲರುಗಳು ಹೇಳಿದರು, ಇದರ ಬಗ್ಗೆ ನಾವು ಸರಿಯಾದ ತನಿಖೆಯನ್ನು ಮಾಡಬೇಕು ಮತ್ತು ಅದು CID, CBI ಮತ್ತು ಸರ್ಕಾರಕ್ಕೆ ಬರೆಯುವಂಥ ವಿಚಾರವನ್ನು ನಾವು ಮಾಡ್ತೇವೆ. ಒಂದು ಎರಡನೇ ವಿಚಾರ, ಮತ್ತೊಂದು ವಿಚಾರ ಬಂತು, ಚಿಕ್ಕಮಗಳೂರು ಸ್ಟೇಷನ್ ವ್ಯಾಪ್ತಿಯಲ್ಲಿ ಆದದ್ದು. ಅಲ್ಲಿಗೆ ಬೇರೆ ಸ್ಟೇಷನ್ನವರು ರಜೆ ಹಾಕದೆ ಬಂದಿರುವಂಥದ್ದು. ರಜೆ ಹಾಕದೆ ಬರ್ಲಿಕ್ಕೆ ಆಗುದಿಲ್ಲ. ನಾವು ಕೂಡ ಈಗ 11 ಮುಖಾಂತರ ನಾವು ಕೋರ್ಟಿಗೆ ಹೋಗಬೇಕು, ಅದು ನಮ್ಮ ಡ್ಯೂಟಿ, ಅದನ್ನು ಮಾಡಲೇಬೇಕು. ಇದರ ಬಗ್ಗೆ ಒಂದು ಸರಿಯಾದ ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಮತ್ತು ಪೆಟ್ಟಿ ಕೇಸ್ ಹಾಕಿದರೆ ಅದಕ್ಕೆ ಫೈನ್ ಕಟ್ಟುವಂಥ ಅದೆಲ್ಲ ಇರ್ತದೆ. ಒಂದು ವಿಶೇಷ ಏನು ಅಂತ ಹೇಳಿದರೆ, ಒಂದು ದರೋಡೆ ಆದರೆ ನಮ್ಮಲ್ಲಿ CCTV ಫುಟೇಜ್ ಇರೋದಿಲ್ಲ. ಒಂದು ಎಲ್ಲಾದರೂ ಹಲ್ಲೆ ಆದರೆ ಅಲ್ಲಿ CCTV ಫುಟೇಜ್ ಇರೋದಿಲ್ಲ. ಪೆಟ್ಟಿ ಕೇಸ್ ಹಾಕೋದಕ್ಕೆ CCTV ಫುಟೇಜ್ ಇರ್ತದೆ ಎಲ್ಲ ಕಡೆ. ಹೆಲ್ಮೆಟ್ ಹಾಕೋದಕ್ಕೆ ಇರ್ತದೆ. ಬೆಲ್ಟ್ ಹಾಕೋದಿದ್ರೆ ಅದರ ಫೋಟೋ ಕ್ಲಿಯರ್ ಬರ್ತದೆ. ಇದರ ಹಿಂದೆ ಇರುವವರು ಯಾರು ಅಂತ ನಾವು, ನನಗೊಂದು ಮೊನ್ನೆ ಮಂಗಳೂರಲ್ಲಿ ಬೆಲ್ಟ್ ಹಾಕದಿರೋದಕ್ಕೆ ಕ್ಲೀನಾಗಿ ಫೋಟೋ ಬಂದಿದೆ. ಆದರೆ ಅದೇ ದಾರಿಯಲ್ಲಿ ಒಬ್ಬ ದರೋಡೆಕೋರ ಹೋದರೆ ಆ ಸಲ ಫುಟೇಜ್ ಸಿಗ್ತಾ ಇಲ್ಲ ಅಂತ. ಇದರ ಬಗ್ಗೆ ಒಂದು ರೀತಿಯ ಕೂಲಂಕುಷವಾದ ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿದ್ದಾರೆ, ಯಾರು ಕೋಡ್ ಆಫ್ ಕಾಂಡಕ್ಟ್ ಉಲ್ಲಂಘನೆ ಮಾಡಿದ್ದಾರೆ, ಮತ್ತು ತೊಡೆ ತಟ್ಟುವುದು ಅದೆಲ್ಲ ವೈರಲ್ ಆಗ್ತದೆ ಅಂತ ಆ ರೀತಿ ಮಾತಾಡಬಾರ್ದು. ಈಗ ನಮಗೆ ಕೂಡ ಮಾತಾಡ್ಬೋದು, ಎಲ್ಲಿದ್ದೀಯಾ ಬಾ 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 ಅಂತ ಕರಿಬೋದು. ಅದೆಲ್ಲ ಕರೆಯುವಂಥದ್ದು ಸರಿಯಾಗುವುದಿಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಮಾಡುವಂಥ ಈ ತಪ್ಪು ಏನುಂಟು ಅದರ ಬಗ್ಗೆ ಸರಿ, ಅದು ಪೊಲೀಸ್ ಇರಲಿ ಅಥವಾ ಯಾರು ಕೂಡ ಇರಲಿ, ಎಲ್ರಿಗೂ ಸಮಾನವಾದ ಕಾನೂನು ಇರಬೇಕಾಗ್ತದೆ. ಇದರ ಬಗ್ಗೆ ಸರಿಯಾದ ವಿಚಾರವನ್ನು ಪುತ್ತೂರು ವಕೀಲರ ಸಂಘ ಕೈಗೊಳ್ತದೆ. ಇದೊಂದು ಸಾಂಕೇತಿಕ ಪ್ರತಿಭಟನೆ ನಡೆದದ್ದು. ಈ ಬಗ್ಗೆ ತಾವೆಲ್ಲರೂ ನಾವು ಒಗ್ಗಟ್ಟಿನಿಂದ, ಇದೊಂದು ಸಾಂಕೇತಿಕ ಅಷ್ಟೇ, ಇದು ಸಾಧ್ಯ ಆಗದಿದ್ದರೆ ಮುಂದೆ ನಾವು ಅದರ ಬಗ್ಗೆ ಏನು ಅಂತ ಮತ್ತೆ ತೀರ್ಮಾನ ಮಾಡಬೇಕಾಗ್ತದೆ. ಸೇರಿರುವ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಹೇಳಿದ ಮಾತನ್ನೇ ವಾಪಸ್ ನಾನು ಪುನರಾವರ್ತನೆ ಮಾಡಲಿಕ್ಕೆ ಇಚ್ಛೆಗೊಳ್ಳುತ್ತಿಲ್ಲ. ವಕೀಲರುಗಳ ಮೇಲೆ ಸುಮಾರು FIRಗಳು ದಾಖಲಾಗಿದೆ ಅಂತ ಹೇಳುವಂಥ ವಿಚಾರಗಳನ್ನು ನಾವು FIR ದಾಖಲಾಗಿದೆ ಅಂತ ಹೇಳುವಂಥ ವಿಚಾರಗಳು, ಆ FIRಗಳನ್ನು ತಕ್ಷಣವಾಗಿ ಹಿಂಪಡಿಬೇಕು. ಇದು ಕೂಡ ನಮ್ಮ ಒಂದು ಆಗ್ರಹ. ಸುಳ್ಳು FIRಗಳನ್ನು ಹಾಕಲಿಕ್ಕೆ ಪೊಲೀಸ್ ಇಲಾಖೆ ಸಾಧ್ಯತೆ ಉಂಟು ಅಂತ ಹೇಳುವಂಥದ್ದನ್ನು ನಿನ್ನೆಯ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯನ್ನು ತೋರಿಸಿಕೊಂಡಿದ್ದಾರೆ. ಆದ ಕಾರಣ ತಕ್ಷಣಕ್ಕೆ ಆ FIRಗಳನ್ನು ವಾಪಸ್ ಪಡ್ಕೊಳ್ಬೇಕು. ವಕೀಲರ ಸಮುದಾಯದ ಮೇಲೆ ನಿರಂತರವಾಗಿ ಆಗ್ತಿರ್ತಕ್ಕಂಥ ಹಲ್ಲೆಯನ್ನು ನಾವೆಲ್ಲ ಒಕ್ಕರಲ್ಲಿ ಖಂಡಿಸ್ತಾ ಈ ಪ್ರತಿಭಟನೆಯನ್ನು ದುರ್ಗಾಪ್ರಸಾದ್ ಅವರು ಹೇಳಿದಾಗ ಇದು ಸಾಂಕೇತಿಕ ಅಲ್ಲ, ಇದು ಮುಂದಕ್ಕೆ ಇನ್ನೂ ಕೂಡ ತೀವ್ರ ಹೋರಾಟವನ್ನು ಪಡ್ಕೊಳ್ಳುವ ಮೊದಲು ಎಚ್ಚೆತ್ತು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಆಗಿದೆ. ಕುಂಜಲಗಟ್ಟೆ ಪೊಲೀಸ್ ಠಾಣೆಯಲ್ಲಿ ಸಹ ಒಂದು ವಕೀಲರ ಮೇಲೆ ಹಲ್ಲೆ ಆಗಿ ಅವರ ಮೇಲೆ ಹಲ್ಲೆ ನಡೆದು ರಾತ್ರಿ ವೇಳೆ ಅವರನ್ನು ಮನೆಗೆ ಕೊಂಡೋಗಿ ಹಲ್ಲೆ ಮಾಡಿ ಚಿತ್ರಹಿಂಸೆ ನೀಡಿದ್ದಾರೆ. ಅದೇ ರೀತಿ ಈ ದಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಕೀಲರನ್ನು ಕೇವಲ ಪೆಟ್ಟಿ ಕೇಸಿನ ಆಧಾರದಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಹಲ್ಲೆ ಮಾಡಿ ಚಿತ್ರಹಿಂಸೆ ನೀಡಿದ್ದಲ್ಲದೆ ಚಿತ್ರಹಿಂಸೆ ನೀಡಿದಂಥ ಪೊಲೀಸರ ಮೇಲೆ 307 ಕೇಸ್ ದಾಖಲಾದವು. ಆ 307 ಕೇಸಿನಲ್ಲಿ ಜಾಮೀನನ್ನು ಜಿಲ್ಲಾ ನ್ಯಾಯಾಲಯ ನೀಡಬೇಕಂತ ವಿನಃ ಪೊಲೀಸ್ ಇಲಾಖೆಗೆ ಅದನ್ನು ಜಾಮೀನು ನೀಡುವಂಥ ಅಧಿಕಾರ ಇಲ್ಲ. ಆದರೂ ಅಲ್ಲಿ SP ಮತ್ತು IG ಪೊಲೀಸ್ ಇಲಾಖೆಯ ನಿಯಮಗಳನ್ನು ಪಾಲಿಸದ ಕಾರಣ ಮತ್ತು 4 ಗಂಟೆಗಳ ಸತತ ಕಾಲ ರಸ್ತೆಯನ್ನು ತಡೆ ಉಂಟು ಮಾಡಿ ಎಲ್ಲ 10-15 ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬಂದು ತನ್ನ ಕರ್ತವ್ಯವನ್ನು ಉಲ್ಲಂಘಿಸಿ ರಸ್ತೆಯಲ್ಲಿ ತಡೆ ಉಂಟು ಮಾಡಿದ್ದಾರೆ ಎಂದು ಹೇಳಿದ ಮೇಲೆ ಆ ಟ್ರಾಫಿಕ್ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು SP ಆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆ ಮಾಡಿದಂಥ ವ್ಯಕ್ತಿಗಳ ಮೇಲೆ ಈ ತನಕ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಪುನಃ 4 FIRಗಳನ್ನು ನಿರಪರಾಧಿ ವಕೀಲರ ಮೇಲೆ ಸಲ್ಲಿಸಿದ್ದಾರೆ. ಆದ ಕಾರಣ ಈ ನಮ್ಮ ಪುತ್ತೂರು ಬಾರ್ ಅಸೋಸಿಯೇಷನ್ನಿಂದ ನಾವೆಲ್ಲ ಅತ್ಯಂತ ವಿನಮ್ರವಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ ಆ ದಾಖಲಿಸಿದಂಥ 4 FIRಗಳನ್ನು ವಕೀಲರ ಮೇಲೆ ದಾಖಲಿಸಿದ್ದನ್ನು ಹಿಂದಕ್ಕೆ ಪಡೆಯಬೇಕು ಮತ್ತು ತಮ್ಮ ಕರ್ತವ್ಯವನ್ನು ಉಲ್ಲಂಘಿಸಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಅಲ್ಲಿ ಪ್ರತಿಭಟನೆ ಮಾಡಿದಂಥ ಪೊಲೀಸರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಮತ್ತು 4-7 ಜನ ಅಧಿಕಾರಿಗಳನ್ನು ಈ ತಕ್ಷಣ ಸೇವೆಯಿಂದ ಅಮಾನತು ಮಾಡಬೇಕು. ಅವರ ಸೇವೆಯಲ್ಲಿ ಯಾವುದೇ ರೀತಿಯಲ್ಲಿ ಇನ್ನು ಮುಂದೆ ಯಾವುದೇ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡದಂತೆ ಮಾಡಬೇಕು. ಯಾಕಂದರೆ ಪುತ್ತಲಕಟ್ಟೆಯಲ್ಲಿ ಮಾಡಿದಂಥ ಅಧಿಕಾರಿಗಳನ್ನು ತಕ್ಷಣ ಇನ್ನೊಂದು ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ. ಇದು
ಇದು ಮಾಡುವಂಥ ಕ್ರಮವಲ್ಲ. ಆದ ಕಾರಣ ನಮ್ಮ ಸಂಪೂರ್ಣ ಪ್ರತಿಭಟನೆ ಈ ಮೂಲಕ ನಾವು ಹೇಳ್ತೇವೆ ಅಷ್ಟೇ. ನಾವು ಸರ್ಕಾರ ಮತ್ತು ಈ ಸಾರ್ವಜನಿಕ ಹಿತಾಸಕ್ತಿಗೆ ನಾವು ಇದರಲ್ಲಿ ಪಾಲ್ಗೊಂಡು ನಾವು ಒತ್ತಾಯ ಮಾಡುವುದೇನೆಂದರೆ ನಮ್ಮ ವಕೀಲ ಸಮುದಾಯಕ್ಕೆ ಭಾರಿ ಅನ್ಯಾಯ ಆಗ್ತಾ ಇದೆ. ಇದರ ಮೊದಲು ಕೂಡ ನಮ್ಮ ಮಾಜಿ ಅಧ್ಯಕ್ಷರುಗಳು ಮತ್ತು ಸೀನಿಯರ್ ವಕೀಲ ಮಿತ್ರರು ಮಾತಾಡಿದ್ದಾರೆ. ನಾವು ಇಲ್ಲಿ ಒತ್ತಾಯಪಡಿಸುವುದಿಲ್ಲ ಅಂದರೆ ನಮಗೆ ಈವರೆಗೆ ಅನ್ಯಾಯ ಆಗೋದನ್ನು ನಾವು ಪಡ್ಕೊಂಡಿದ್ದೇವೆ. ನಾವು ಇಲ್ಲಿ ಇವತ್ತು ನಾವು ಒತ್ತಾಯಪಡಿಸಿದ್ದೇನೆಂದರೆ ನಮಗೆ ವಕೀಲ ಸಮುದಾಯಕ್ಕೆ ನಾವು ರಕ್ಷಣಾ ಕಾಯ್ದೆಯನ್ನು ತರಬೇಕು ಅಂತೇಳಿ ನಾವು ಹೋರಾಡ್ತಾ ಇದ್ದೇವೆ. ಅದು ಇನ್ನೂ ಕೂಡ ಜಾರಿಗೆ ಬರಲಿಲ್ಲ. ಇನ್ನು ಮುಂದಕ್ಕೆ ನಮಗೆ ವಕೀಲ ಸಮುದಾಯಕ್ಕೆ ಈ ಸಾರ್ವಜನಿಕ ಸೇವೆ ಸಲ್ಲಿಸಲು ನಮಗೆ ಭಾರಿ ತೊಂದರೆ ಆಗ್ತಾ ಉಂಟು. ಹಾಗಾಗಿ ನಾವು ಬಲವಾಗಿ ಒತ್ತಾಯಪಡಿಸಿದ್ದೇನೆಂದರೆ ನಮ್ಮ ವಕೀಲರ ರಕ್ಷಣಾ ಕಾಯ್ದೆಯನ್ನು ಕೂಡ ತಕ್ಷಣವೇ ಜಾರಿಗೆ ತರಬೇಕು. ಮುಂದಿನ ಅಧಿವೇಶನ ನಡೆಯುವ ಇದರಲ್ಲಿ ನಾವು ಅದನ್ನು ಜಾರಿಗೆ ತರಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಇಲ್ಲದಿದ್ದರೆ ನಮಗೆ ಸಾರ್ವಜನಿಕರಿಗೂ ಮತ್ತು ವಕೀಲ ಸಮಾಜಕ್ಕೂ ನಾವು ಒಟ್ಟಾಗಿ ಈ ಪೊಲೀಸ್ ದೌರ್ಜನ್ಯವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಇದಕ್ಕೆ ಒತ್ತಾಯಪಡಿಸಿದ್ದೇನೆ ಅಂದರೆ ರಕ್ಷಣೆಯನ್ನು ನೀಡಬೇಕು ನಮಗೆ ಸರ್ಕಾರ. ಅದೇ ರೀತಿ ಉಚ್ಚ ನ್ಯಾಯಾಲಯದಲ್ಲಿ ನಮ್ಮ ಸೋಮೋಟವಾಗಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ಇದು ನಮಗೆ ನಾವು ರಸ್ತೆಗೆ ಇಳಿಬಾರ್ದು ಅಂತ ಒಂದು ಇದರಲ್ಲಿ ನಾವು ಇಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.